ಈ ನಮ್ಮ ಥರ್ಡ್ ಅಂಪೈರಲ್ಲಿ ತೀರ್ಪುಗಾರರಲ್ಲಿ ಭಾಳ ಮಾರ್ಪಾಡನ್ನು ಮಾಡಿದ್ದೇವೆ. ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ನಾವು ತೀರ್ಪನ್ನು ಕೊಡ್ತೇವೆ ದೊಡ್ಡ ದೊಡ್ಡ ಕ್ರೀಡೆಗಳಲ್ಲಿ, ಕುದುರೆ ರೇಸ್ಗಳಲ್ಲಿ, ಅದನ್ನೇ ಇಲ್ಲಿ ಬಳಸುವಂಥ ರೀತಿಯಲ್ಲಿ ಸ್ಕೈ ವ್ಯೂ ಅಂತ ಮಾಡಿ ಅದನ್ನು ಭಾಳಷ್ಟು ಮಾರ್ಪಾಡು ಮಾಡಿ ಅದನ್ನು ಬಳಸಲಿಕ್ಕೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟಿದ್ದೇವೆ. ಮತ್ತು ಸಮಯಕ್ಕೆ ಸರಿಯಾಗಿ ಕೋಣಗಳು ಅಲ್ಲಿ ಕರೆಗೆ ಬರಬೇಕು, ಅದಕ್ಕೂ ಕೂಡ ಕೆಲವು ಗೈಡ್ಲೈನ್ಸನ್ನು ಕೊಟ್ಟಿದ್ದೇವೆ. ಮತ್ತು ಸೈರನ್ ಸಿಸ್ಟಮನ್ನು ಜಾರಿ ಮಾಡಿದ್ದೇವೆ. ಆ ಸೈರನ್ ಆಗ್ತದೆ, ಆ ಟೈಮಲ್ಲಿ ಕೋಣಗಳು ಯಾರದೇ ಕೋಣಗಳು ಬರದಿದ್ದರೆ, ವಿಳಂಬವಾಗಿ ಬಂದರೆ ನಾವು ಅದನ್ನು ಬಿಟ್ಟು ಮುಂದಿನ ಸಾಲನ್ನು ಕೋಣಗಳನ್ನು ಅದಕ್ಕೆ ಅವಕಾಶ ಮಾಡಿಕೊಡೋದು ಅಂತ ಕೂಡ ನಾವು ಈಗಾಗಲೇ ತಿಳಿಸಿದ್ದೇವೆ. ಆದ್ದರಿಂದ ಈ ಕೆಲವು ಕಟ್ಟುಪಾಡುಗಳನ್ನು ಮಾಡಿದ್ದೇವೆ. ತುಳುನಾಡು ವಾರ್ತೆ, ತುಳುನಾಡ ಸಂಸ್ಕೃತಿದ ಜೀಟಿಗೆ.